ವ್ಯಾಪಕ ಹಿಂಸೆ, ಹತ್ಯೆ, ಲೂಟಿ ಇನ್ನಿತರ ಎಲ್ಲ ಹತ್ಯೆಗಳನ್ನು ಖಂಡಿಸಿ ಇವತ್ತು ಇದೊಂದು ಕಾರ್ಯಕ್ರಮವನ್ನು ಆರಂಭಿಸಲಿದ್ದೇವೆ. ಈ ಕಾರ್ಯಕ್ರಮದ ಸ್ವಾಗತಕ್ಕಾಗಿ ಸಂಯುಕ್ತ ನಾಗರಿಕ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾದಂಥ ಇರ್ಷಾದ್ ಅವರನ್ನು ನಾನು ಆದರದಿಂದ ಆಹ್ವಾನಿಸ್ತಾ ಇದ್ದೇನೆ. ಮಾನವ ವ್ಯವಸ್ಥಿತರುಗಳನ್ನು ಹಿಂಸೆ ಮಾಡಿದಂಥ ಈ ಒಂದು ಅತ್ಯಾಚಾರದ ವಿರುದ್ಧ AC ರೋಡ್ ಜಂಕ್ಷನಲ್ಲಿ ನಡೆಯುತ್ತಿರುವಂತಹ ಈ ಒಂದು ಮೌನ ಪ್ರತಿಭಟನೆ ಆಗಮಿಸಿದ ನಮ್ಮ ಕ್ಷೇತ್ರ ಅಧ್ಯಕ್ಷರಾದಂತಹ ಶ್ರೀಧರಪ್ಪರನ್ನು ಸ್ವಾಗತಿಸುತ್ತಾ ಮತ್ತು ಈ ಊರಿನ ಹಿರಿಯ ನೇತಾರರು ಮತ್ತು ಮಸೀದಿಯ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮತ್ತು ಎಲ್ಲರಿಗೂ ಸ್ವಾಗತ. 3 ನಿಮಿಷದ ಮೌನ ಪ್ರಾರ್ಥನೆಯನ್ನು ಹಮ್ಮಿಕೊಂಡಿದ್ದೇವೆ. ಸಮಯ ಈಗಾಗಲೇ ಆರಂಭವಾಗಿದೆ. कुर्बानियाँ ನಾವು दिल्ली का शहीद लोगों को हम लोग भुला नहीं सकते. इसी का एक दिल्ली का एक संभव जो हुआ ವ್ಯವಸ್ಥಿತ ರೂಪವಾಗಿ ಮಾಡಿದಂತಹ ಒಂದು ಗಲಭೆ ಸೃಷ್ಟಿಸಿದಂಥ ವ್ಯವಸ್ಥೆ ಏನಿದೆ ಈ ಬಗ್ಗೆ ನಮಗೆ ವಿವರವಾಗಿ ಮಾಧ್ಯಮದೊಂದಿಗೆ ನಮ್ಮ ಸಂಯುಕ್ತ ನಾಗರಿಕ ವೇದಿಕೆ ಅಧ್ಯಕ್ಷರು ಅವರು ಮಾಧ್ಯಮದಕ್ಕೆ ಮಾತನಾಡಿದ್ದಾರೆ. ದಿಲ್ಲಿಯಲ್ಲಿ ನಡೆದಂತಹ ಪೂರ್ವಯೋಜಿತ ಕೃತ್ಯಗಳನ್ನು ಸಂಯುಕ್ತ ನಾಗರಿಕ ವೇದಿಕೆಯು ಖಂಡಿಸುತ್ತಾ ಇವತ್ತು ಮೌನ ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ. ಈ ಮಾಡಿದಂತಹ ಹಲವಾರು ಜನರು ಏನು ಅಲ್ಲಿ ಜೀವವನ್ನು ಕಳ್ಕೊಂಡಿದ್ದಾರೆ. ಅದರಲ್ಲಿ ಹಿಂದೂಗಳು ಮುಸ್ಲಿಮರು ಇದ್ದಾರೆ. ಇದೊಂದು ಪೂರ್ವ ನಿಯೋಜಿತ ಕೃತ್ಯವಾಗಿತ್ತು. ಫ್ಯಾಸಿಸ್ಟ್ ಶಕ್ತಿಗಳು ಏನು ನಮ್ಮ ಅಮಾಯಕರನ್ನು ಕೊಂದು ಮುಗಿಸುವಂಥ ಅವರೇನೋ ಕನಸು ಕಂಡಿದ್ದಾರೆ. ಅದು ಬರೀ ಕನಸು ಮಾತ್ರ. ಡೆಲ್ಲಿಯಲ್ಲಿ ಇವತ್ತು ಏನು ನಡೆದಿದೆಯೋ ಅದರಲ್ಲಿ ಹಿಂದೂ ಮುಸ್ಲಿಮರು ಸೇರಿಕೊಂಡು ಆ ಫ್ಯಾಸಿಸ್ಟ್ ಶಕ್ತಿಗಳನ್ನು ಹಿಂದಿಕ್ಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂಥ ಮಡಿದವರು ಅವರ ಆ ನೋವಿನ ಜೊತೆ ಅವರ ಕುಟುಂಬದಲ್ಲಿ ಆ ನೋವಿನ ಜೊತೆ ನಾವು ಕೂಡ ಇದ್ದೇವೆ ಅಂತ ಈ ಮೂಲಕ ಅವರಿಗೆ ಹೇಳಲಿಕ್ಕೆ ಬಯಸ್ತೇವೆ. ಇಂಥ ಕೃತ್ಯಗಳನ್ನು ಏನು ಫ್ಯಾಸಿಸ್ಟ್ ಶಕ್ತಿಗಳು ಪೂರ್ವಯೋಜಿತ ಕೃತ್ಯವಾಗಿ ನಡೆಸ್ತಾ ಬಂದಿದ್ದಾರೆ. ಇದು ಖಂಡಿತ ನೀವು ಯಶಸ್ವಿಯಾಗುವುದಿಲ್ಲ. ಯಾಕೆಂದರೆ ಇವತ್ತು 70-80% ಜನರು ಭಾರತವನ್ನು ಶಾಂತಿಯುತ ಭಾರತವಾಗಿ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಒಪ್ಪಿಕೊಂಡು ನಡೆಯುವಂಥ ಜನರು ಇರುವವರೆಗೂ ನಿಮ್ಮ ಈ ಪಿತೂರಿ ಯಶಸ್ವಿಯಾಗುವುದಿಲ್ಲ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಡೆಲ್ಲಿಯಲ್ಲಿ ಏನು ನಡೆದಿದೆಯೋ ಅದು ಇನ್ನು ಎಲ್ಲಿ ನಡೆಯಬಾರ್ದು, ನಡೆಯಕೂಡದು ಅಂತ ಡೆಲ್ಲಿಯಲ್ಲಿ ಕೂಡ ಅಲ್ಲಿ ಹಿಂದೂ ಮುಸ್ಲಿಮರು ಒಟ್ಟು ಸೇರಿಕೊಂಡು ಏನು ಮಂದಿರವನ್ನು ಮುಸ್ಲಿಮರು ಕಾವಲು ನಿಂತ್ಕೊಂಡು ಮಸೀದಿಯನ್ನು ಹಿಂದೂಗಳ ಕಾವಲು ನಿಂತ್ಕೊಂಡು ಇವತ್ತೇನು ಅವರು ನಮ್ಮ ಸೌಹಾರ್ದವನ್ನು ಪ್ರದರ್ಶಿಸಿದ್ದಾರೆ. ಆ ಜನತೆ ಜೊತೆ ನಾವಿದ್ದೇವೆ ಅಂತ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಖಂಡಿತವಾಗಿಯೂ ನಾವು ಏನು ರೆಡಿಯಾಗಿರಬೇಕು. ಯಾಕೆಂತ ಹೇಳಿದರೆ ಅವರು ಈಗ ಸತ್ತ ಎಲ್ಲ ಇವರು ಗೋಲಿಬಾರ್ ಮೂಲಕ, ಯಾಕಂದರೆ ಫ್ಯಾಸಿಸ್ಟ್ ಶಕ್ತಿಗಳು ಆಯುಧ ಮೂಲಕ ಬಂದು ಜನರನ್ನು ಕೊಂದಿದ್ದಾರೆ. ಅಂಥ ಘಟನೆಯನ್ನು ಇನ್ನು ಯಾವ ಮೂಲೆಯಲ್ಲೂ ಸಂಭವಿಸಲಿಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು. ಇಂಥ ಶಕ್ತಿಗಳನ್ನು ಹಿಮ್ಮೆಟ್ಟಿಸುವಲ್ಲಿ ತಾವೆಲ್ಲರೂ ಹಿಂದೂ ಮುಸ್ಲಿಂ ಅಂತ ಇಲ್ಲದೆ ಜಾತ್ಯತೀತ ಭಾರತವನ್ನು ಉಳಿಸುವಂಥ ಕೆಲಸ ನಮ್ಮಿಂದ ಆಗಲಿ ಅಂತ ಈ ಮೂಲಕ ಹೇಳಿಕೊಳ್ಳುತ್ತಾ ಈಗ ಬಂದ ಎಲ್ಲರಿಗೂ ಒಂದೇ ಮಾತಲ್ಲಿ ಅಭಿನಂದನೆ ಸಲ್ಲಿಸಿ ನಾನು ಈ ಮಾತನ್ನು ಕೊನೆ
ಸಿದ್ದಿಕ್ ತಲಪಾಡಿಯವರು, ಅದೇ ರೀತಿ ಈ ಒಂದು ಮೌನ ಪ್ರತಿಭಟನೆಗೆ ಆಗಮಿಸಿದಂಥ ಸಂಯುಕ್ತ ನಾಗರಿಕ ವೇದಿಕೆ ಎಲ್ಲ ಸದಸ್ಯರು, ಈ ಊರಿನ ಈ ಎಲ್ಲ ಸಮಾಜದ ನಾಯಕರು, ಗಣ್ಯರು, ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲರಿಗೂ ನಾನು ಸಂಯುಕ್ತ ನಾಗರಿಕರ ಪರವಾಗಿ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಈ ಮೌನ ಪ್ರತಿಭಟನೆಯನ್ನು ನಾವು ಕೊನೆಗೊಳಿಸ್ತಾ ಇದ್ದೇವೆ. ಜೈ ಹಿಂದ್.